ಬೆಳ್ತಂಗಡಿಯಲ್ಲಿ ನಿನ್ನೆ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮ ದಿನಾಚರಣೆ ಆದಿದ್ರಾವಿಡ ಸಮಾಜದ ನೂತನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆ ಹಾಗೂ ಶ್ರೀ ಸತ್ಯ ಸಾರಾಮಣಿ ದೈವ ಪಾತ್ರಿಗಳಿಗೆ ಗೌರವಾರ್ಪಣಾ ಕಾರ್ಯಕ್ರಮ ನೆರವೇರಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ನ ಸದಸ್ಯ ಶೇಖರ್ ಕುಕ್ಕೇಡಿ ಹಾಗೂ ಹಿರಿಯರಾದ ಅಮ್ಮು ಗುರಿಕಾರರು ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಶ್ರೀ ಸತ್ಯ ಸಾರಾಮಣಿ ದೈವ ಪಾತ್ರಿಗಳಿಗೆ ಗೌರವಾರ್ಪಣೆ ನಡೆಯಿತು. ಜೊತೆಗೆ ಗ್ರಾಮ ಪಂಚಾಯತ್ನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಆದಿದ್ರಾವಿಡ ಸಮಾಜ ಬಾಂಧವರನ್ನ ವಿಶೇಷವಾಗಿ ಅಭಿನಂದಿಸಲಾಯಿತು. ಜೊತೆಗೆ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಅಚ್ಚುಶ್ರೀ ಬಂಗೇರ ಅವರನ್ನ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಜಿಎಸ್ ಅವರು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮಂಡಿಸಿದ್ರು. ನಂತರ ವಿವಿಧ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶೇಖರ್ ಧರ್ಮಸ್ಥಳ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶಿವಾನಂದ ಬಳ್ಳಾಲ್ಬಾಗ್, ಪಟ್ಟಣ ಪಂಚಾಯತ್ ಸದಸ್ಯೆ ಗೌರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಮ್ಮ ಸಮಾಜದ ಬೇರೆ ಬೇರೆ ಕಡೆ ಹಂಚಿದು ಹೋದ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಪಕ್ಷ, ರಾಜಕೀಯ ಪಕ್ಷಗಳು ಇಂಚ ಒಟ್ಟು ಅಂಡ ನಮ್ಮ ಇಂಚೆ ಮಾತ್ರ ಖಂಡಿತವಾದ ನಮ್ಮ ಮಸ್ತ್ ಶಕ್ತಿ ಉಂಟು ನೋಡ. ನಾವು ದಾದ ಮಂಡ ಕೂರಲು ಇಂಚಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಬೇರೆ ವಿಚಾರಣೆ ನಮ್ಮ ಪೂರ ಡಿವೈಡ್ ಆಗ್ತಾ ಒಂದು ವೇಳೆ ನಾವು ಮಾತಾಡಲಿ ಒಟ್ಟುಗಾದ ಉಂಟುದು ಈ ಸಮಾಜ, ನಮ್ಮ ಸಮಾಜ ತೀರ್ಥ ದುಂಬುದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 131ನೇ ಜನ್ಮ ದಿನಾಚರಣೆ ನೆಂಚಿನಂಡ ಅವಿನ ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣಗಳು 81 ಗ್ರಾಮ ಸಮಿತಿಗಳು ಸೇರಿದು ವಿಜೃಂಭಣೆ ಮಾಡ್ಕೊಂಡು ನೆಂಚಿನ ಅವರು ಅವು ಪೂರ ಜವಾಬ್ದಾರಿ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ನಮಗೆ ಮಾತಾಡುವ ಸಹಕಾರ ಖಂಡಿತ 130ನೇ ತಾಲೂಕು ಕ್ರೀಡಾಂಗಣಗಳು ವಿಜೃಂಭಣೆ ನಮ್ಮ ಮಾತೆಲ್ಲ ಸೇರಿದೆ ಮನ್ಕೊಡುವುದು